ವಿಶೇಷವಾಗಿ ಕರಾವಳಿ ಕಲ್ಯಾಣ ಪರಿಷತ್ತಿನ ಕೌಶಲ್ಯ ಸರಕಾರೇತರ ಸಂಸ್ಥೆ ಇದು. ಕೌಶಲ್ಯದ ವತಿಯಿಂದ ಬಹಳ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇದರ ಈ ಒಂದು ಪತ್ರಿಕಾಗೋಷ್ಠಿಯ ಎಲ್ಲ ವಿವರಗಳನ್ನು ನಮ್ಮ ಈ ಒಂದು ಕಾರ್ಯಕ್ರಮಕ್ಕಾಗಿ ಸಂಚಾಲನಾ ಸಮಿತಿ ಅಂತ ಮಾಡಿದ್ದೇವೆ. ಅದರ ಗೌರವಾಧ್ಯಕ್ಷರು ಜಯರಾಮ್ ಶೆಟ್ಟರು ನಮ್ಮೊಂದಿಗಿದ್ದಾರೆ. ಅವರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಇರುವಂತಹ ಎಲ್ಲ ವಿಷಯಗಳನ್ನು ನಮಗೆ ತಿಳಿಸಲಿಕ್ಕಿದ್ದಾರೆ. ಹಾಗೆ ನಮಗೇನಾದರೂ ಕೇಳುವಂಥದ್ದು ಪ್ರಶ್ನೆ ಕೇಳುವಂಥದ್ದು ಇದ್ದರೆ ಅದಕ್ಕೆ ಉತ್ತರವನ್ನು ನಮ್ಮ ಕೌಶಲ್ಯದ ಅಧ್ಯಕ್ಷರು ಹಾಗೆ ನಮ್ಮ ಈ ಸಂಚಾಲನಾ ಸಮಿತಿಯ ಕಾರ್ಯದರ್ಶಿಗಳಾದಂತಹ ಸತೀಶ್ ಕಾರಂತ್ ಇದ್ದಾರೆ. ಅವರು ನಮಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಹಾಗೆ ನಮ್ಮೊಂದಿಗೆ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಕರಾವಳಿ ಕಲ್ಯಾಣ ಪರಿಷತ್ತಿನ ಹಿರಿಯ ಸದಸ್ಯರು ಹಾಗೂ ನಿವೃತ್ತ ಸೇನಾನಿಗಳಾದ ಸಂಘಟನೆಯ ಕೃಷ್ಣ BM ಇದ್ದಾರೆ. ಹಾಗೆ ಕರಾವಳಿ ಕಲ್ಯಾಣ ಪರಿಷತ್ತಿನ ಕರ್ನಾಟಕ ರಾಜ್ಯದ ವಿಶ್ರಾಂತ ಸಂಚಾಲಕರಾದಂತಹ ಪ್ರಸ್ತುತ ಸಂಘದ ಗೋಸೇವಾ ಪ್ರಮುಖರಾಗಿರುವಂತಹ ಅಶೋಕ್ ಪಾಡಿಯವರು ಕೂಡ ನಮ್ಮೊಂದಿಗಿದ್ದಾರೆ. ಹಾಗೆ ನಮ್ಮ APMCಯ ಸದಸ್ಯರಾದಂತಹ ಈ ಒಂದು ಸಂಚಾಲನಾ ಸಮಿತಿಯ ಗೌರವ ಸಲಹೆಗಾರರಾದಂತಹ ಪ್ರಶಾಂತ್ ಗಟ್ಟಿಬೋಳಿ ಅವರು ನಮ್ಮ ಜೊತೆ ಇದ್ದಾರೆ. ಹಾಗೆ ಕರಾವಳಿ ಕಲ್ಯಾಣ ಪರಿಷತ್ತಿನ ಹಾಗೆ ಸೀಮಾ ಜಾಗರಣ ಮಂಚಿನ ಕೇರಳದ ಪ್ರತಿನಿಧಿಯಾದಂತಹ ಪ್ರಸ್ತುತ ಕರ್ನಾಟಕದಲ್ಲಿ ಉಳ್ಳಾಳದಲ್ಲಿ ನಮ್ಮ ಜೊತೆಗಿರುವಂತಹ ಶ್ರೀ ರಾಘವನ್ ಮುತ್ತಲ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಹಾಗೆ ಮಹಿಳಾ ವಿಭಾಗದಲ್ಲಿ ನಮ್ಮ ಕರಾವಳಿ ಕಲ್ಯಾಣ ಪರಿಷತ್ತಿನ ಹಿರಿಯ ಸದಸ್ಯರು ವೃತ್ತಿಯಲ್ಲಿ ಉಪನ್ಯಾಸಕಿಯಾಗಿರುವಂತಹ ಶ್ರೀಮತಿ ದಿನಮಣಿ ರವರು ನಮ್ಮೊಂದಿಗಿದ್ದಾರೆ. ಇವರೆಲ್ಲ ಜೊತೆಗೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೇವೆ. ಪತ್ರಿಕಾಗೋಷ್ಠಿಯನ್ನು ಮಾಜಿ ಶಾಸಕರು ನೀಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಉಳ್ಳಾಲ ಈ ಭಾಗದಲ್ಲಿ ಸುಮಾರು ಒಂದು 6 ತಿಂಗಳ ಹಿಂದೆ ಕರಾವಳಿ ಕಲ್ಯಾಣ ಪರಿಷತ್ ಎಂಬ ಸಂಘಟನೆಯನ್ನು ರೂಪಿಸಿಕೊಂಡಿದ್ದೆವು. ಅದರ ವತಿಯಿಂದ ಕೌಶಲ್ಯ ಅಭಿವೃದ್ಧಿ ಎಂಬ ವ್ಯವಸ್ಥೆಯನ್ನು ನಾವು ರೂಪಿಸಿಕೊಂಡು ಮೂಲ ವಿಚಾರ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ದೇಶದ ಸೈನಿಕರಿಗೆ ಸೇರ್ಪಡೆಯ ಅಂಕಿಅಂಶಗಳು ಬಹಳ ನಗಣ್ಯವಾಗಿದೆ. ಇಡೀ ದೇಶದಲ್ಲಿ ಒಟ್ಟು ಸೈನಿಕರ ಸೇರ್ಪಡೆಯಲ್ಲಿ ನಾವು ತಿಳಿದುಕೊಂಡ ಮಟ್ಟಿಗೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಿಂದ ಅಧಿಕೃತವಾಗಿ ಸೇರ್ಪಡೆಯಾಗುವ ಸಂಖ್ಯೆ ಕಡಿಮೆ. ನಮ್ಮ ಗಮನಕ್ಕೆ ಬಂದ ವಿಚಾರ ಅಂತ ಹೇಳಿದರೆ ವೈಯಕ್ತಿಕ ಆಸಕ್ತಿಯಿಂದ ಹೋದವರು ಕೂಡ ಬೇರೆ ಬೇರೆ ವಿಚಾರದಲ್ಲಿ ತರಬೇತಿಯ ಕೊರತೆಯಿಂದ ಅಲ್ಲಿ ಸೇರ್ಪಡೆ ಆಗ್ತಾ ಇಲ್ಲ. ಆ ಎಲ್ಲ ದೃಷ್ಟಿಯನ್ನು ಇಟ್ಟುಕೊಂಡು ನಮ್ಮ ಜಿಲ್ಲೆಯಿಂದ ಕನಿಷ್ಠ ಒಂದು 100 ಜನ ಸೈನಿಕರನ್ನು ದೇಶದ ಭೂಸೇನೆಯಲ್ಲಿ ನಾವು ಸೇರ್ಪಡೆಗೊಳಿಸ ಎಂಬ ಉದ್ದೇಶದಿಂದ ಕೌಶಲ್ಯ ಸಂಘಟನೆಯನ್ನು ನಾವು ಆರಂಭಿಸಿದೆವು. ನಾವು ಇದರ ಬಗ್ಗೆ ನಮ್ಮ ಎರಡೂ ಉಭಯ ಜಿಲ್ಲೆಗಳಲ್ಲಿ ಕನಿಷ್ಠ ಒಂದು 100-150 ಜನರನ್ನು ಇಲ್ಲಿ ವ್ಯವಸ್ಥೆ ಮಾಡಿಕೊಂಡು ಉಚ್ಚಿಲ ಬೋವಿ ಹಾಯರ್ ಪ್ರಾಥಮಿಕ ಶಾಲೆಯಲ್ಲಿ 1 ತಿಂಗಳ ತರಬೇತಿ ಅವರಿಗೆ. ಯಾವುದೇ ಸಂದರ್ಭದಲ್ಲಿ ಅವರು ಸಂದರ್ಶನದ ವೇಳೆಯಲ್ಲಿ ತೊಂದರೆಗೆ ಒಳಗಾಗಬಾರದು. ಆ ದೃಷ್ಟಿಯನ್ನು ಇಟ್ಕೊಂಡು ಅವರಿಗೆ ಬೇರೆ ಬೇರೆ ರೀತಿಯ ಮಾಹಿತಿಗಳನ್ನು ಅಥವಾ ದೇಹದಾಢ್ಯತೆಯನ್ನು ಬೇರೆ ಬೇರೆ ವ್ಯವಸ್ಥೆಗಳನ್ನು ನಾವು ಮಾಡಿಸ್ಕೊಳ್ತಾ ಇದ್ದೇವೆ. ಇದಕ್ಕೆ ಬೇಕಾದಂಥ ನಿಯೋಜನೆಗಳು ಮತ್ತು ಅದಕ್ಕೆ ಬೇಕಾದಂಥ ಅಧಿಕೃತ ಆಫೀಸರ್ಗಳನ್ನು ಮತ್ತು ವ್ಯವಸ್ಥೆಗಳನ್ನು ಈ 1 ತಿಂಗಳ ಎಲ್ಲ ಖರ್ಚು ವೆಚ್ಚಗಳನ್ನು ಸುಮಾರು ಒಂದು 10 ಲಕ್ಷದವರೆಗೆ ನಾವು ಸಾರ್ವಜನಿಕರಿಂದ ದೇಣಿಗೆ ಮುಖಾಂತರ ಸಂಗ್ರಹ ಮಾಡಿಕೊಂಡು ಈ ಒಂದು ವ್ಯವಸ್ಥೆಯನ್ನು ಮಾಡಿ ದೇಶಕ್ಕೋಸ್ಕರ ದುಡಿಯುವವರು, ದೇಶದ ರಕ್ಷಣೆಗೋಸ್ಕರ ನಮ್ಮ ಸೇನೆಯನ್ನು ತಯಾರು ಮಾಡೋ ದೃಷ್ಟಿಯಿಂದ ನಮ್ಮದೊಂದು ಅಳಿಲ ಸೇವೆಯನ್ನು ನಾವು ಮಾಡ್ತಾ ಇದ್ದೀವಿ. ಆದ್ದರಿಂದ ತಾವು ಈ ಬಗ್ಗೆ ನಮಗೆ ಹೆಚ್ಚು ಪ್ರಾಶಸ್ತ್ಯ ಕೊಡಬೇಕಂತ ತಮ್ಮಲ್ಲಿ ಈ ಮೂಲಕ ನಾನು ವಿನಂತಿಸ್ತಾ ಇದ್ದೀನಿ. ಈಗಾಗಲೇ ನಮ್ಮ ಗೌರವಾಧ್ಯಕ್ಷರು ಹೇಳಿದಾಗೆ ಒಂದು ಸರಕಾರೇತರ ಸೇವಾ ಸಂಸ್ಥೆ. ನಮ್ಮ ಉದ್ದೇಶ ಜನರಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಕೌಶಲ್ಯವನ್ನು ವೃದ್ಧಿಸುವುದು. ಕೌಶಲ್ಯವನ್ನು ವೃದ್ಧಿಸೋದಕ್ಕೆ ಬೇಕಾದಂಥ ಟ್ರೈನಿಂಗ್ ಇಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡುವಂಥ ಒಂದು ಕಲ್ಪನೆಯನ್ನಿಟ್ಕೊಂಡು
ಕರಾವಳಿ ಕಲ್ಯಾಣ ಪರಿಷತ್ನ ಒಂದು ಅಂಗಸಂಸ್ಥೆಯಾಗಿ ನಾವು ಕೌಶಲ್ಯವನ್ನು ಆರಂಭಿಸಿದ್ದೀವಿ. ಇದೊಂದು ರಿಜಿಸ್ಟರ್ಡ್ ಸಂಸ್ಥೆ. ಇದಕ್ಕೆ ನಾವು ಮೊದಲಿನ ಕಾರ್ಯಕ್ರಮವನ್ನು ಸೇನೆಗೆ ಜನರೆಲ್ಲ ಸೇರುತ್ತಾ ಇರುವಂಥ ಸಂದರ್ಭದಲ್ಲಿ ಅವರಿಗೆ ಬೇಕಾದಂಥ ತರಬೇತಿ ಬೇಕು ಎನ್ನುವುದನ್ನು ಯೋಚನೆ ಮಾಡಿಕೊಂಡು ಈ ಬಗ್ಗೆ ದ್ರೋಣಾಚಾರ್ಯ ಅಂತ ಹೇಳುವ ಒಂದು ತರಬೇತಿ ಸಂಸ್ಥೆ ಇದೆ, ಅವರು ನಮ್ಮನ್ನು ಸಂಪರ್ಕಿಸಿದರು. ನಾವು ಅದಕ್ಕೆ ಬೇಕಾದಂಥ ಒಂದು ತರಬೇತಿಯನ್ನು ನೀಡಬಲ್ಲೆವು. ದಕ್ಷಿಣ ಕನ್ನಡ ಹಾಗೂ ಉಡುಪಿಯ ಜನರು ಹೆಚ್ಚಾಗಿ ಸೈನ್ಯಕ್ಕೆ ಯಾಕೆ ಸೇರುವುದಿಲ್ಲ ಅಂತ ಹೇಳಿದರೆ, ಅವರು ದೇಹದಾಢ್ಯತೆಯ ಪ್ರಥಮ ಸುತ್ತಿನಲ್ಲೇ ಅವರು ಹೊರಬೀಳುತ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವರಿಗೆ ಬೇಕಾದ ತರಬೇತಿ ಇರುವುದಿಲ್ಲ. ಕಲಬುರಗಿಯಲ್ಲಿ ಆದರೆ ಬೇರೆ ತರಬೇತಿ ಕೇಂದ್ರಗಳಿದ್ದಾವೆ, ಕೇರಳದಲ್ಲಿ ಬೇರೆ ತರಬೇತಿ ಕೇಂದ್ರಗಳಿದ್ದಾವೆ, ಆಂಧ್ರ ಪ್ರದೇಶದಲ್ಲೂ ಇದ್ದಾವೆ. ಎಲ್ಲ ಕಡೆಯಲ್ಲೂ ತರಬೇತಿ ಕೇಂದ್ರಗಳು ಎಲ್ಲೆಲ್ಲಿ ಇದ್ದಾವ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ಇಂಥ ಒಂದು ಕೊರತೆಯನ್ನು ಮನದಟ್ಟು ನಮಗೆ ಮಾಡಿಸಿದಾಗ ದ್ರೋಣಾಚಾರ್ಯ ಸಂಸ್ಥೆಯವರು ನಾವು ಈ ಕಾರ್ಯವನ್ನು ಯಾಕೆ ಮಾಡಬಾರ್ದು ಅಂತ ಹೇಳುವ ನಿಟ್ಟಿನಲ್ಲಿ ಆಲೋಚನೆ ಮಾಡಿಕೊಂಡು ಒಂದು ಮಹತ್ ಕಾರ್ಯವನ್ನು ಮಾಡುವುದಕ್ಕೆ ಹೊರಟಿದ್ದೇವೆ ಅಂತೇಳಿ ಆಲೋಚನೆ ಮಾಡಿದಾಗ ನಮ್ಮವರಾಗಿರುವಂಥ ಜಯರಾಮ್ ಶೆಟ್ಟರನ್ನು ನಾವು ಸಂಪರ್ಕಿಸಿದಾಗ ಇದಕ್ಕೆ ಸಂಪೂರ್ಣವಾದ ಒಂದು ಸಹಕಾರವನ್ನು ಕೊಡ್ತೇವೆ ಅಂತ ಹೇಳುವಂಥ ಒಂದು ಆಶ್ವಾಸನೆ ಸಿಕ್ಕಿತು. ಯಾಕೆಂತ ಹೇಳಿದ್ರಲ್ಲಿ ವೆಚ್ಚ ಮುಖ್ಯ. ನಾವು ಉಚಿತವಾಗಿ ಅವರಿಗೆ ತರಬೇತಿಯನ್ನು ನೀಡುವಂಥದ್ದು. ತರಬೇತಿಗೆ ಬೇಕಾದಂಥ ಶುಲ್ಕ ಅದು ಅಲ್ಲದೆ ಅವರಿಗೆ ಊಟ ವಸತಿ ಎಲ್ಲವನ್ನ ನಾವು ಕೊಡಬೇಕು. ಒಂದು ತಿಂಗಳ ಒಂದು ಶಿಬಿರ, ಅದಕ್ಕೆ ಬೇಕಾದಂಥ ಸ್ಥಳದ ವ್ಯವಸ್ಥೆ ನಮಗೆ ಆಗಿದೆ. ಯಾಕೆಂತ ಹೇಳಿದ್ರೆ ಉಚ್ಚಲಭೂಮಿ ವಿದ್ಯಾಸಂಸ್ಥೆಯವರು ಆಡಳಿತ ಮಂಡಳಿಯವರು ಉದಾರ ಮನಸ್ಸಿಂದ ಅವರ ಸ್ಥಳವನ್ನು ನಮಗೆ ಉಚಿತವಾಗಿ ಕೊಡುವುದಕ್ಕೆ ಒಪ್ಪಿಕೊಂಡಿದ್ದಾರೆ. ಇಷ್ಟಾಗಿಯೂ ಸಹ ಎಲ್ಲ ಖರ್ಚು ವೆಚ್ಚಗಳನ್ನು ನಾವು ಆಲೋಚನೆ ಮಾಡಿದಾಗ 9 ರಿಂದ 10 ಲಕ್ಷದವರೆಗೆ ಬರ್ತದೆ. ಕೌಶಲ್ಯದ ಪ್ರಸಕ್ತ ಆರ್ಥಿಕ ಪರಿಸ್ಥಿತಿಯಲ್ಲಿ ನಮಗೆ ಈಗ 3 ವರ್ಷದವರೆಗೆ ಯಾವುದೇ NGO ಆದರೂ ಅದಕ್ಕೆ ಸರ್ಕಾರದಿಂದ ಯಾವುದೇ ಸಹಾಯ ಬರುವುದಿಲ್ಲ. ನಾವು ಸಾರ್ವಜನಿಕವಾಗಿ ಉಳಿದವರನ್ನು ಸಂಪರ್ಕಿಸಿ ಆ ಮೂಲಕ ಸಂಪನ್ಮೂಲವನ್ನು ಕ್ರೋಢೀಕರಿಸಿ ಈ ಕೆಲಸವನ್ನು ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ನಾವು ಮಾನ್ಯ ಜಯರಾಮ್ ಶೆಟ್ಟರನ್ನು ವಿನಂತಿಸಿಕೊಂಡ ಮೇರೆಗೆ ಅವರ ಮಿತ್ರವರ್ಗದವರು ಮತ್ತು ಉಳಿದ ಪಕ್ಷದ ಜನರನ್ನು ಮತ್ತು ಉಳಿದ ಉದಾರಿಗಳನ್ನೆಲ್ಲರನ್ನು ಸೇರಿಸಿಕೊಂಡು ಸಭೆ ಕರೆದರು. ಸಭೆಗೆ ಬಂದವರೆಲ್ಲರೂ ನಮಗೆ ಬೆನ್ನು ತಟ್ಟಿ ಇಂಥ ಕೆಲಸವನ್ನು ಮಾಡಿ ನಾವು ಇದ್ದೇವೆ ಅಂತ ಹೇಳುವ ಧೈರ್ಯದ ಮೇಲೆ ನಾವು ಈ ಕೆಲಸವನ್ನು ಮಾಡೋದಕ್ಕೆ ಹೊರಟಿದ್ದೇವೆ. ದ್ರೋಣಾಚಾರ್ಯ ಸಂಸ್ಥೆ ಕೇರಳದಲ್ಲಿ ಇಂಥ ಒಂದು ತರಬೇತಿಯನ್ನು ಇದನ್ನು ಮಾಡಿತ್ತು. ಅದರಲ್ಲಿ 50ಕ್ಕಿಂತಲೂ ಹೆಚ್ಚು ಜನ ಸೆಲೆಕ್ಟ್ ಆಗಿದ್ದರು. ಅಂದರೆ ಅವರು ಅದರಿಂದ ಟ್ರೈನಿಂಗ್ ಆದವರು ಬರೀ ಸೇನೆಗೆ ಮಾತ್ರ ಸೇರುವುದಲ್ಲ. ಈಗ ಸೇನೆಯಲ್ಲಿ ಈಗ ನಾವು 100 ಜನವನ್ನು ಟ್ರೈನ್ ಮಾಡಿದ್ದೇವೆ ಅಂತ ಹೇಳಿದ್ರೆ ಬರೀ ಸೇನೆಗೆ ಸೇರಬೇಕಾಗಿಲ್ಲ. ಅದರಲ್ಲಿ ಅವರು ಸೋತು ಹೋದರೆ, ಸೇನೆಯಲ್ಲಿ ಆಯ್ಕೆ ಆಗೋದಕ್ಕೆ ಅನರ್ಹರಾದರೆ ಅವರಿಗೆ BSF ಮತ್ತು ಅದೇ ರೀತಿಯಲ್ಲಿ CRPF ಇಂಥದಕ್ಕೆ ಸೇರುವಂಥ ಒಂದು ಅವಕಾಶವೂ ಇದೆ. ಅದೂ ಆಗದಿದ್ದರೆ ಪೊಲೀಸ್ ನೌಕರಿಯಲ್ಲಿ ಅವರಿಗೆ ಖಂಡಿತ ಆದ್ಯತೆ ಸಿಗ್ತದೆ. ಇತ್ತೀಚೆಗೆ ಪೊಲೀಸ್ ವರಿಷ್ಠರೊಬ್ಬರು ಮಂಗಳೂರಲ್ಲಿ ಹೇಳಿದರು, ದಕ್ಷಿಣ ಕನ್ನಡ ಮತ್ತು ಉಡುಪಿಯವರು ಪ್ರಥಮ ಸುತ್ತಿನಲ್ಲೇ ಹೊರಬೀಳ್ತಾರೆ, ಪೊಲೀಸಿಗೆ ಯಾರಿಗೂ ಸೇರ್ಲಿಕ್ಕೆ ಆಗೋದಿಲ್ಲ, ಇದಕ್ಕೆ ತರಬೇತಿಯ ಕೊರತೆ ಅಂತ. ಅಂದರೆ ಪೊಲೀಸ್ ವಲಯದಲ್ಲೂ ಸಹ ನಮ್ಮ ಜನ ಯಾಕೆ ಹೋಗ್ತಾ ಇಲ್ಲ ಅಂತ ಹೇಳೋದನ್ನು ಅವರು ತಿಳಿದುಕೊಂಡಿದ್ದಾರೆ. ಆದ ಕಾರಣ ಇದೊಂದು ನಿಜವಾದ ಕೊರತೆ. ಸರ್ಕಾರೇತರ ಒಂದು ಸೇವಾ ಸಂಸ್ಥೆಯಾಗಿರುವಂಥ ನಮ್ಮ ಸಂಸ್ಥೆಯ ಒಂದು ಜವಾಬ್ದಾರಿ ಇದು ಅಂತ ಹೇಳಿ ತಿಳ್ಕೊಂಡು ನಮ್ಮವರಾದ ಅಶೋಕಣ್ಣನವರ ಮಾರ್ಗದರ್ಶನದಲ್ಲಿ ನಾವು ಈ ಒಂದು ಕಾರ್ಯವನ್ನು ಮಾಡೋದಕ್ಕೆ ಹೊರಟಿದ್ದೇವೆ. ಈಗ ತಮ್ಮಿಂದ ಆಗಬೇಕಾದಂಥ ಮುಖ್ಯ ಸಹಾಯ ಅಂತ ಹೇಳಿದ್ರೆ ಇದನ್ನು ಹೆಚ್ಚಾಗಿ ಪ್ರಚಾರಪಡಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರಬೇಕು. ನಮಗೆ ಒಂದು 500-600 ಜನ ಬಂದರೆ ಅದರಲ್ಲಿ ನಾವು 100 ಜನವನ್ನು ಸೆಲೆಕ್ಟ್ ಮಾಡ್ಬೋದು. ನಮ್ಮ ಉದ್ದೇಶ ಅಂತೇಳಿ 100ರಲ್ಲಿ ಒಂದು 50 ಜನ ಆದರೂ ಸೇನೆಗೆ ಸೇರಬೇಕು. ಅಷ್ಟು ಸೇನೆಗೆ ಸೇರಬೇಕಿದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಾಗ ಅದರಲ್ಲಿ ನಮಗೆ ಅರ್ಹರನ್ನು ಆಯ್ಕೆ ಮಾಡೋದಕ್ಕೆ ಆಗ್ತದೆ. ಇದು ಪ್ರಚಾರದಿಂದ ಮಾತ್ರ ಸಾಧ್ಯ. ಉಚಿತವಾಗಿ ಸಿಗ್ತದೆ ಅಂತೇಳಿ ಯಾರ್ಯಾರು ಬಂದು ಅವರನ್ನು ನಾವು ಸೆಲೆಕ್ಟ್ ಮಾಡಿ ಕಳಿಸಿದರೆ ಅಲ್ಲಿ ಅವರು ಸೆಲೆಕ್ಟ್ ಆಗದಿದ್ದರು. ಉಡುಪಿಯಲ್ಲಿ 8ನೇ ತಾರೀಕಿನಿಂದ ಆರಂಭ ಆಗ್ತಾ ಇದೆ ಈ ಟ್ರೈನಿಂಗ್ ಸೆಲೆಕ್ಷನ್ ಪ್ರೋಸೆಸ್ ಭೂಸೇನೆಗೆ. ಅದಕ್ಕೆ ಸರಿಯಾಗಿ ನಾವು ಇದರ ಅವಧಿಯನ್ನು ಇಟ್ಟುಕೊಂಡಿದ್ದೇವೆ. ನಮ್ಮ ಪ್ರಸ್ತುತ ಆಲೋಚನೆ ಪ್ರಕಾರ ಡಿಸೆಂಬರ್ 6ನೇ ತಾರೀಕಿಗೆ ಆರಂಭ ಮಾಡ್ತೇವೆ. ಡಿಸೆಂಬರ್ 6ರಿಂದ ಜನವರಿ 5ರವರೆಗೆ ಈ ಕಾರ್ಯಕ್ರಮವನ್ನು ಮಾಡ್ತೇವೆ. ಅಂದರೆ 1 ತಿಂಗಳು. 8ನೇ ತಾರೀಕಿಗೆ ಅವರಿಗೆ ಇದು ನೇಮಕಾತಿಯ ಒಂದು ಇಂಟರ್ವ್ಯೂ ಇದೆ. ಆದ ಕಾರಣ ಉಳಿದ 3 ದಿವಸ ಇದ್ದ ಕಾರಣ ಅವರು ದೇಹದಾಢ್ಯತೆ ಎಲ್ಲ ಮಜಲ್ಗಳನ್ನು ದಾಟಿ ಬಂದಿರ್ತಾರೆ. ನೇರವಾಗಿ ಅವರು ರಣರಂಗಕ್ಕೆ ಹೋದಾಗ ಇಂಟರ್ವ್ಯೂಗೆ ಹೋಗ್ಬೋದು, ಅದರಲ್ಲಿ ಸೆಲೆಕ್ಷನ್ ಆಗ್ಬೋದು ಅಂತ ಹೇಳುವಂಥ ಒಂದು ಆಶಯವನ್ನು ಇಟ್ಟುಕೊಂಡು ನಾವು ತುರ್ತಾಗಿ ಈ ರೀತಿಯ ಒಂದು ಕಾರ್ಯಕ್ಕೆ ಇಳಿದಿದ್ದೇವೆ. ತಮ್ಮೆಲ್ಲರ ಸಹಕಾರವನ್ನು ನಾವು ಅಪೇಕ್ಷಿಸ್ತೇವೆ. ಟ್ರೈನಿಂಗಿನ ವಿಷಯ ಹೇಳಬೇಕು ಅಂತ ಹೇಳಿದರೆ ಬೆಳಗ್ಗೆ 4 ಗಂಟೆಗೆ ಎಬ್ಬಿಸ್ತಾರೆ ಅವರು ಶಿಬಿರಾರ್ಥಿಗಳನ್ನು. ಆಮೇಲೆ ಮಾಮೂಲಿ ಎಕ್ಸಸೈಸ್ ಎಲ್ಲ ಮಾಡಿಬಿಟ್ಟು 6 ಗಂಟೆಗೆ ಯೋಗ ಮಾಡಿಸ್ತಾರೆ.
ಆ ನಂತರ ಅವರಿಗೆ ದೇಹದ ಹಿಡಿದಿದ್ದು ಅದು ಸೀಶೋರ್ನ ಬದಿಯಲ್ಲಿ ಆದ ಕಾರಣ ರನ್ನಿಂಗ್ನ ರೇಸು ಮತ್ತು ಉಳಿದದ್ದು ಈ ಹಗ್ಗಗಳನ್ನೆಲ್ಲ ಕಟ್ಟಿ ಅದರಲ್ಲೆಲ್ಲ ಸಾಹಸ ಕ್ರಿಯೆ ಮಾಡುವಂಥದ್ದನ್ನೆಲ್ಲ ಟ್ರೈನಿಂಗ್ ಕೊಡ್ತಾರೆ. ಅದರ ಮೇಲೆ ಬೌದ್ಧಿಕವಾಗಿಯೂ ಅವರಿಗೆ ದೇಶ ಪ್ರೇಮದ ಬಗ್ಗೆ ಚಿಂತನೆ ಇಂಥ ವಿಷಯಗಳನ್ನೆಲ್ಲ ಒಳಗೊಂಡ ಒಂದು ಬೌದ್ಧಿಕವಾದ ಕ್ಲಾಸುಗಳು ಇರ್ತವೆ. ಮಧ್ಯಾಹ್ನ ಊಟದ ನಂತರ 4 ಗಂಟೆವರೆಗೆ ಸ್ವಲ್ಪ ವಿರಾಮ ಇರ್ತದೆ. ಆಮೇಲೆ ಪುನಃ ಅವರಿಗೆ ಥಿಯರಿ ಕ್ಲಾಸ್ನ ರೀತಿಯಲ್ಲಿ ನಡೀತದೆ. ಪುನಃ ಸಾಯಂಕಾಲ ಶಾರೀರಿಕ ಎಕ್ಸಸೈಸ್ಗಳನ್ನೆಲ್ಲ ಮಾಡಿಸ್ತಾರೆ. ಮತ್ತು ರಾತ್ರಿ ಪುನಃ ಹಾಗೆ ರಾತ್ರಿ 8 ಗಂಟೆವರೆಗೆ ಇದು ಅವಿರತವಾಗಿ ಬೆಳಗ್ಗೆ 4 ಗಂಟೆಯಿಂದ 8 ಗಂಟೆವರೆಗೆ ಅವರು ಫುಲ್ಲಿ ಅದರಲ್ಲಿ ಎಂಗೇಜ್ಡ್. ಬರೀ ಇದ್ದ ಟ್ರೈನರ್ಸ್ ಮಾತ್ರ ಟ್ರೈನ್ ಮಾಡೋದಲ್ಲ, ಬೇರೆ ಬೇರೆ ಕಡೆಯಿಂದ ಈ ವಿಷಯದಲ್ಲಿ ವಿಶೇಷವಾಗಿ ತಿಳಿದುಕೊಂಡವರನ್ನು ಅವರು ಕರೀತಾರೆ. ಅವರು ಬಂದು ಇಲ್ಲಿ ಟ್ರೈನಿಂಗ್ ಮಾಡ್ತಾರೆ. ಅದು ಅಲ್ಲದೆ ಪೊಲೀಸ್ ಅಧಿಕಾರಿಗಳಲ್ಲಿ ಮತ್ತು ಸೇನೆಯಲ್ಲಿ ವರ್ಕ್ ಮಾಡ್ತಾ ಇದ್ದವರು ಯಾರಾದರೂ ಬಿಡುವಾಗಿದ್ದರೆ ಅವರನ್ನು ಕರೆದು ಇಲ್ಲಿ ಅವರಿಗೆ ಒಂದು ಸರಿಯಾದ ರೀತಿಯ ಮಾರ್ಗದರ್ಶನವನ್ನು ನೀಡುವ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದೇ ಎಲ್ಲ ರೀತಿಯಲ್ಲಿ ಸಹ ದ್ರೋಣಾಚಾರ್ಯ ಸಂಸ್ಥೆಯಿಂದ ನಮಗೆ ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಜನಗಳಿಗೆ ಉಪಯೋಗ ಆಗ್ಬೋದು. ಇದರಿಂದ ಈ ಯುವಕರಿಗೆ ಒಂದು ಅವಕಾಶ ಸಿಗ್ಬೋದು. ಇದಕ್ಕೆ ವಿದ್ಯಾರ್ಹತೆಯು ಬರೀ ಮೆಟ್ರಿಕ್ ಪಾಸ್ ಆದರೆ ಆಯಿತು. ಏಜ್ ಗ್ಯಾಪು 17ರಿಂದ 22 ವರ್ಷದವರೆಗೆ. 17ಕ್ಕೆ SLC ಪಾಸ್ ಆದವನಿಗೆ 17.5 ವರ್ಷ. ಆ ನಂತರ PUC ಆಗಿದ್ದರೆ ಅವನಿಗೆ ಇನ್ನೊಂದು ವರ್ಷ ಜಾಸ್ತಿ ಇರ್ತಿರ್ತದೆ. ಈಗ ಡಿಗ್ರಿ ಆದವರು ಅಂತ ಹೇಳಿಸಿ 22.5 ವರ್ಷ ಮ್ಯಾಕ್ಸಿಮಮ್. ಅದರ ಒಳಗೆ ಇವರು ಸೇರಬೇಕು. ಆದ ಕಾರಣ ಇಂಥ ಒಂದು ವಯೋವರ್ಗದ ಯುವಕರನ್ನು ಪ್ರೇರೇಪಿಸುವಂಥ ಕೆಲಸವನ್ನು ಸಹ ಕರಾವಳಿ ಕಲ್ಯಾಣ ಪರಿಷತ್ತು ಹಾಗೂ ನಮ್ಮ ಮಿತ್ರರೆಲ್ಲರ ಮೂಲಕವೂ ನಾವು ಪ್ರಯತ್ನ ಮಾಡ್ತೇವೆ. ಹೆಚ್ಚಾಗಿ ನಮ್ಮ ಆಸುಪಾಸಲ್ಲಿರುವಂಥ ಯುವಕರು ಅವರನ್ನೆಲ್ಲ ಇದಕ್ಕೆ ಉತ್ತೇಜಿಸಬೇಕು. ಯಾಕೆಂತ ಹೇಳಿದ್ರೆ ಈಗ ಸೇನೆಯ ಸಂಬಳ ಸಹ 40,000 ಇನಿಷಿಯಲ್ ಸ್ಯಾಲ್ರಿ ಸಿಗ್ತದೆ. ಅದು ಅಲ್ಲದೆ ಅವರಿಗೆ ಇರುವುದಕ್ಕೆ ವಸತಿ ಎಲ್ಲ ಸಿಗ್ತದೆ. ಇಂಥ ವಿಷಯ ನಮ್ಮ ಸೌತ್ ಕನ್ನಡದಲ್ಲಿರುವವರಿಗೆ ಯಾರಿಗೂ ಗೊತ್ತಿಲ್ಲ. ಅದೇ ನಮ್ಮ ಜನಗಳೆಲ್ಲ ಹೋಗಿ 20,000 ಇಲ್ಲದ್ರೆ 18,000 ಸಿಕ್ಕುವಂಥ ಸಾಫ್ಟ್ವೇರ್ ಕಂಪನಿಯಲ್ಲಿ ಹೋಗಿ ಜಾಯ್ನ್ ಆಗ್ತಾರೆ. ಆದರೆ ಇದು ಅವರ ಮನೆತನದ ಮರ್ಯಾದೆಯನ್ನು ಹೆಚ್ಚಿಸ್ತದೆ ಸೇನೆಯಲ್ಲಿ ಸೇರಿದರೆ. ಅಂದರೆ ಎಲ್ಲ ಊರಿನಲ್ಲಿ ಅವರ ಬಗ್ಗೆ ಒಂದು ಹೆಮ್ಮೆ ಮೂಡ್ತದೆ. ಆದಮೇಲೆ ಆರ್ಥಿಕವಾಗಿ ಅವರು ಮುಂದುವರಿತಾರೆ. ರಿಟೈರ್ ಆದಮೇಲೂ ಸಹ ಅವರಿಗೆ ಬೇಕಾದಂಥ ಎಲ್ಲ ಸೌಲಭ್ಯಗಳು ಸಿಗ್ತದೆ. ಅಂದರೆ ಒಂದು ಮರ್ಯಾದೆಯಲ್ಲಿ ಈ ಪ್ರಪಂಚದಲ್ಲಿ ಈ ದೇಶದಲ್ಲಿ ಬದುಕುವುದಕ್ಕೆ ಒಂದು ಅರ್ಹತೆಯನ್ನು ಅವರು ತನ್ನಷ್ಟಕ್ಕೆ ಪಡೆದುಕೊಳ್ತಾರೆ. ಯುವಕರು SLCಯಲ್ಲಿ ಜಸ್ಟ್ ಪಾಸ್ ಆಗಿರ್ಬೋದು ಅಂಥವ್ರು ನನಗೇನು ಕೆಲಸ ಸಿಕ್ಕುವುದಿಲ್ಲ ಅಂತ ಹತಾಶ ಮನೋಭಾವದಿಂದ ಎಲ್ಲ ಆಚೆ ಈಚೆ ತಿರುಗಾಡ್ತಾ ಇರ್ಬೋದು. ಅಂಥ ಹುಡುಗರನ್ನು ಸೆಲೆಕ್ಟ್ ಮಾಡಿ ಅವರನ್ನು ಇದಕ್ಕೂ ಪ್ರೇರೇಪಿಸುವಂಥ ಕಾರ್ಯವನ್ನು ನಮ್ಮ ಎಲ್ಲ ಸಂಪರ್ಕ ಮೂಲಗಳಿಂದ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಹೆಚ್ಚಾಗಿ ನಮ್ಮ ಆಸುಪಾಸಿನಲ್ಲಿರುವಂಥ ಎಲ್ಲ ಯುವಕರನ್ನು ಪ್ರೇರೇಪಿಸುವಂಥ ಒಂದು ಕಾರ್ಯವೂ ನಮ್ಮ ಮುಂದೆ ಇದೆ. 2 ಜಿಲ್ಲೆಯವರಿಗೆ ಅದು ಯಾಕೆಂತ ಹೇಳಿದ್ರೆ ಇಲ್ಲಿಂದಲೇ ಕಡಿಮೆ. ಇಡೀ ಕರ್ನಾಟಕದಲ್ಲಿ ಉಡುಪಿ ಮತ್ತು ಮಂಗಳೂರು ಜಿಲ್ಲೆಯಿಂದಲೇ ಬಹಳ ಕಡಿಮೆ ಸೆಲೆಕ್ಟ್ ಆಗ್ತಾ ಇರೋದು ಅಂತ ಹೇಳುವಂಥದ್ದು ಅಂಕಿಅಂಶಗಳು ಹೇಳ್ತವೆ. ನಮ್ಮವರು ಹೆಚ್ಚಾಗಿ ವೈಟ್ ಕಾಲರ್ ಜಾಬನ್ನೇ ಪ್ರಿಫರ್ ಮಾಡ್ತಾರೆ. ಆದರೆ ಈಗಿನ ಲೆಕ್ಕದಲ್ಲಿ ನೋಡಿದರೆ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಇನಿಷಿಯಲ್ ಸ್ಯಾಲರಿ ಭಾಳ ಕಡಿಮೆ. ಅದಕ್ಕೆ ಕಂಪೇರ್ ಮಾಡಿದರೆ ಇದು ಡಬ್ಬಲ್ಗಿಂತ ಜಾಸ್ತಿ ಸೇನೆಯಲ್ಲಿ ಸಿಗ್ತದೆ. ಆದ ಕಾರಣ ಇಂಥ ಒಂದು ಅನುಕೂಲತೆಗಳೆಲ್ಲ ಇದೆ ಅಂತ ಹೇಳೋದನ್ನು ಹೇಳಿದರೆ, ಮನದಟ್ಟು ಮಾಡಿಸಿದರೆ ಖಂಡಿತವಾಗಿ ಯುವಕರು ಸೈನ್ಯದ ಕೆಲಸದ ಬಗ್ಗೆ ಆಸಕ್ತಿಯನ್ನು ತೋರಿಸ್ತಾರೆ. ಈಗಂತೂ ಈಗಿನ ಪ್ರಸಕ್ತ ಪರಿಸ್ಥಿತಿಯಲ್ಲಿ ಸೇನೆಯ ಬಗ್ಗೆ ಎಲ್ಲರಿಗೂ ಅಪಾರ ಗೌರವ ಇದೆ. ಇದು ನಮ್ಮ ಮಟ್ಟಿಗೆ ಮತ್ತು ಜಯರಾಮಣ್ಣನವರ ಮಟ್ಟಿಗೆ ದೇಶಪ್ರೇಮದ ಕೆಲಸವೂ ಹೌದು. ಅದರ ಮೇಲೆ ಯುವಕರಿಗೆ ಪಕ್ಷದ ಲೆಕ್ಕದಲ್ಲಿ ಹೇಳೋದಿದ್ರೆ ಯುವಕರಿಗೆ ಒಂದು ಉದ್ಯೋಗ ಅವಕಾಶವನ್ನು ಮಾಡಿಕೊಡೋದು ಎಲ್ಲ ರೀತಿಯಲ್ಲೂ ಒಳ್ಳೆ ಕೆಲಸವಾದ ಕಾರಣ ಮಾಧ್ಯಮ ಮಿತ್ರರಲ್ಲಿ ನನ್ನ ಒಂದು ಅರಿಕೆ ಅಂತ ಹೇಳಿದ್ರೆ ಇದನ್ನು ಹೆಚ್ಚಿನ ಜನಗಳಿಗೆ ಮುಟ್ಟುವ ಹಾಗೆ ಸಹಕರಿಸಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ಚಟುವಟಿಕೆಗಳು ಫುಲ್ ಎಕ್ಸಸೈಸ್ಗಳು, ಅದರಲ್ಲಿ ಈ ಇದಕ್ಕೆ ಮಾಡ್ತಾರಲ್ಲ ಸಾಹಸ ಕ್ರಿಯೆ ಎಲ್ಲ ಮಾಡ್ತಾರಲ್ಲ, ಈ ಹಗ್ಗ ಕಟ್ಟಿ ಮರಗಳಿಗೆ ಕಟ್ಟಿಕೊಂಡು ನೇತಾಡ್ಕೊಂಡು ಹೋಗೋದು, ಮತ್ತು ಮುಳ್ಳಿನ ಇದನ್ನೆಲ್ಲ ಮಾಡಿಕೊಳ್ಳೋದು ಅಂಥದ್ದೆಲ್ಲ ಇದೆ ದೈಹಿಕ. ಮತ್ತು ಓಟದ ಸ್ಪರ್ಧೆ ಎಲ್ಲ ಇದೆ. ಓಟದ ಸ್ಪರ್ಧೆ ಅಲ್ಲ, ಓಟದ ಪ್ರಾಕ್ಟೀಸ್. ಅದರ ಮೇಲೆ ನಡುವೆ ಬೌದ್ಧಿಕ ಸಾಧಾರಣ ಒಂದು ಅವರ ಲೆಕ್ಕ ಪ್ರಕಾರ 3 ರಿಂದ 4 ಗಂಟೆವರೆಗೆ ಬೌದ್ಧಿಕ ಇರ್ತದೆ. ಉಳಿದ ಟೈಮಲ್ಲೆಲ್ಲ ಶಾರೀರಿಕ ಶ್ರಮವೇ ಇರ್ತದೆ. ಅವರ ದೇಹದ ಹಿಡಿತವನ್ನು ಹೆಚ್ಚಿಸಬೇಕು. ಆದ ಕಾರಣ ಅವರಿಗೆ ಈಗ ಸಾಧಾರಣವಾಗಿ ನೀವೇ ಆಲೋಚನೆ ಮಾಡಿರ್ಬೋದು. ಈಗ ಒಮ್ಮಿಂದೊಮ್ಮೆಗೆ ನಾವು ವ್ಯಾಯಾಮವನ್ನು ಮಾಡಿದರೆ ನಮಗೆ ಮಾರನೇ ದಿವಸಕ್ಕೆ ಕೈಕಾಲೆಲ್ಲ ನೋವಾಗ್ತದೆ. ಆದರೆ 1 ವಾರ ಕಂಟಿನ್ಯೂಸ್ ವ್ಯಾಯಾಮ ಮಾಡಿದರೆ 5ನೇ 6ನೇ ದಿವಸದಿಂದ ನಮಗೆ ಏನೂ ಅನಿಸೋದಿಲ್ಲ. ಅದೇ ರೀತಿಯಲ್ಲಿ ಇವರು 1 ತಿಂಗಳು ಇಲ್ಲಿ ಟ್ರೈನಿಂಗ್ ಆಗಿ ಸೀದಾ ಅಲ್ಲಿಗೆ ಸೆಲೆಕ್ಷನ್ ಪ್ರೊಸೆಸ್ಗೆ ಹೋಯ್ತು ಅಂತಂದರೆ ಖಂಡಿತ ಅವರು ಸೆಲೆಕ್ಟ್ ಆಗಿಬಿಡ್ತಾರೆ. ಹೌದು 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 ಹೌದು
ಅದು ಶಾರ್ಟ್ ಸರ್ವಿಸ್ ಕಮಿಷನಿಗೆ ಈಗ ನಮ್ಮದು ಇದೊಂದು ಪ್ರಾಜೆಕ್ಟ್ ಇದು ಸಕ್ಸಸ್ ಆಯಿತು ಅಂತ ಆದರೆ ಶಾರ್ಟ್ ಸರ್ವಿಸ್ ಕಮಿಷನ್ಗೆ ಟ್ರೈನಿಂಗ್ ಪ್ರೊಸೆಸ್ ಮಾಡಬೇಕು ಅಂತ ಒಂದು ಉದ್ದೇಶವೂ ಇದೆ. ಆದರೆ ನಮ್ಮಲ್ಲಿ ಅವೇರ್ನೆಸ್ ಕಡಿಮೆ. ಯಾಕೆಂತ ಹೇಳಿದ್ರೆ ನಾವು ಕಳೆದ ವರ್ಷ ಒಂದು ಪ್ರಯತ್ನ ಮಾಡಿದ್ವಿ, ನಮ್ಮಲ್ಲಿಂದ IAS ಮತ್ತು IPSಗೆ ಯಾರು ಸೇರ್ತಾ ಇಲ್ಲ. ಅದಕ್ಕೋಸ್ಕರ ಟ್ರೈನಿಂಗನ್ನು ನಾವು ಧರ್ಮಾರ್ಥವಾಗಿ ಮಾಡ್ತೇವೆ. SLCಯಲ್ಲಿ 90%ಗಿಂತ ಜಾಸ್ತಿ ಇದ್ದ ಮಕ್ಕಳ ಹೆಸರು ಕೊಡಿ ಅಂತ ಹೇಳಿದ್ರೆ ನಮ್ಮ ಸಂಸ್ಥೆಗೆ ಬರೀ ಒಂದು ಹೆಸರು ಬಂತು. ಆದ ಕಾರಣ ಇದರಲ್ಲಿ ನಮ್ಮ ಪ್ರಚಾರದ ಕೊರತೆ ಇರ್ಬೋದು. ಇಂಥ ವಿಷಯದಲ್ಲಿ ಜನಗಳಿಗೆ ತಿಳುವಳಿಕೆ ಇಲ್ಲದೆ ಈ ರೀತಿ ಆಗ್ತಾ ಇದೆ. ಟ್ರೈನಿಂಗ್ ಸ್ಟಾರ್ಟ್ ಮಾಡಬೇಕು ಅಂದರೆ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಜನ ಸಿಕ್ಕದಿದ್ರೆ ನಾವು ಸ್ಟಾರ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ಲ. ಈಗ ನಾವು ಅಲ್ಲ ನಾವು ಡಿಗ್ರಿ ಆದವ್ರು ಹೇಳಿ SLCಯಲ್ಲಿ 90% ಬರಬೇಕು ಅಂತೇಳಿ ಅವ್ರು ಡಿಗ್ರಿ ಆಗಲಿ ಯಾವುದೇ ಆಗಲಿ ಬೇಸಿಕಲಿ, ಯಾಕಂದ್ರೆ ಒಂದು ಕಟ್ ಆಫ್ ಇರಬೇಕಲ್ಲ. ಇಲ್ಲದ್ರೆ ಯಾರ್ಯಾರು ಬಂದರೆ ನಮ್ಗೆ ಉಪಯೋಗ ಆಗುತ್ತೆ. ಮಾನದಂಡ ಇಲ್ಲ. ನಾವು ಸೆಲೆಕ್ಟ್ ಮಾಡುವಾಗ ಬಡ ಮಕ್ಕಳು ಇಷ್ಟು ಮಾರ್ಕ್ ಬಂದವರು ಅಂತ ಹೇಳಿದ್ರೆ ಅವರಿಗೆ ಅಂಥವ್ರು ಏನು ಮಾಡ್ತಾರೆ ಅಂತ ಹೇಳಿ ಸೀದಾ ಹೋಗಿ ಯಾವುದೋ ಒಂದು ಗೌರ್ಮೆಂಟ್ ಕೆಲಸಕ್ಕೆ ಸಣ್ಣದಕ್ಕೆ ಸೇರಿಕೊಳ್ತಾರೆ. ಇಲ್ಲ ಸರಿ, ಕರೆಕ್ಟ್ 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 ಹೌದು 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 ಹಾಂ 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 ನಾವು ನಮ್ಮ ಸುರುವಿನ ಪ್ರಾಜೆಕ್ಟ್ ಆದ ಕಾರಣ ಕಟ್ ಆಫ್ ಹೇಗಾದ್ರೂ ಮಾಡಬೇಕಲ್ಲ, ಅದಕ್ಕೋಸ್ಕರ ಒಂದು ಇಟ್ಟದು. ಈಗ ಚರ್ಚೆ ಆಗ್ತಾ ಇದ್ದಾಗೆ ಉಳಿದವರು ನಿಜವಾಗಿ ಆಸಕ್ತರಿದ್ದರೆ ಖಂಡಿತವಾಗಿ ನಾವು ಆ ಬಗ್ಗೆ ನಮ್ಗೆ ಇದು ಸರ್ಕಾರೇತರ ಒಂದು ಸೇವಾ ಸಂಸ್ಥೆ ಆದ ಕಾರಣ ಅರ್ಹರು ಆರ್ಥಿಕವಾಗಿ ಹಿಂದುಳಿದವರಿದ್ದರೆ ಅಂಥವರಿಗೆ ಖಂಡಿತವಾಗಿ ಪ್ರೋತ್ಸಾಹ ಕೊಡುವಂಥ ಒಂದು ಕ್ರಮವನ್ನು ಮಾಡ್ಬೋದು. ಈ ಬಗ್ಗೆ ಉಳಿದವರ ಸಹಾಯದಲ್ಲಿ ಇನ್ನು 3 ವರ್ಷದವರೆಗೆ ನಾವು ಉಳಿದವರ ಸಹಾಯದಲ್ಲಿ ಮುಂದುವರಿಬೇಕು. ಆಮೇಲೆ ಆದರೆ ನಾವು ಸರ್ಕಾರದ ಸಹಾಯದ ಮೇಲೆ ಭರವಸೆ ಇಡ್ಬೋದು. ಈಗ ನಾವು ಹಾಗೆ ಉಳಿದವರು ಮುಂದೆ ಹೋಗಬೇಕಿದ್ರೆ ನಾವು ಏನಾದರೂ ಹೇಳಬೇಕಲ್ವಾ, ಈ SLCಯಲ್ಲಿ ಇಷ್ಟು ಮಾರ್ಕ್ ಬಂದಿದೆ ಆದ ಕಾರಣ ಅವನನ್ನು ನಾವು ಸ್ಪಾನ್ಸರ್ ಮಾಡ್ತೇವೆ. ಆ ದೃಷ್ಟಿಯಲ್ಲಿ ನಾವು ಹೊರಟದಷ್ಟೇ. ಇಲ್ಲ, ಈಗ ಈ ಇದರಲ್ಲಿ ಲೇಡೀಸನ್ನು ನಾವು ಇನ್ಕ್ಲೂಡ್ ಮಾಡಿಲ್ಲ, ಬರೀ ಜೆಂಟ್ಸಿಗೆ ಮಾತ್ರ ಮಾಡಿರೋದು. ಯಾಕೆ ಅಂತ ಹೇಳಿದ್ರೆ ಇವರು ಇದೇ ದ್ರೋಣಾಚಾರ್ಯರವರು ಅವರ ಇದು ಕೇರಳದಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಹುಡುಗಿ ನೇವಲ್ಗೆ ಸೆಲೆಕ್ಟ್ ಆಗಿದ್ದಾಳೆ. ಆದರೆ ಇಲ್ಲಿಯ ಪರಿಸ್ಥಿತಿಯಲ್ಲಿ ಈಗಿನ ಕೊರೋನಾದ ಪರಿಸ್ಥಿತಿ ಎಲ್ಲವನ್ನು ಆಲೋಚನೆ ಮಾಡಿ ನಾವು ಆ ಶಾಲೆಯಲ್ಲಿ ಉಳ್ಕೊಳ್ಳುವಂಥ ಇದೆಲ್ಲ ಪರಿಸ್ಥಿತಿ ಮಾಡಿ ಆಲೋಚನೆ ಮಾಡಿಕೊಂಡು ಬರೀ ಹುಡುಗರಿಗೆ ಮಾತ್ರ ನಾವು ಈ ಒಂದು ತರಬೇತಿ ಶಿಬಿರವನ್ನು ಮಾಡಬೇಕು ಅಂತ ಹೇಳಿ ಆಲೋಚನೆ ಮಾಡಿದ್ವಿ. ಬರುವವರಿಗೆ ಹೌದು, ಎಲ್ಲ ಉಚಿತ. ಅದರಲ್ಲಿ ಇನ್ನೊಂದು ಹೇಳಿದ್ರೆ ಅವರಿಗೆ ಅವರಿಂದ ಒಂದು 5,000 ನಾವು ಸೆಕ್ಯೂರಿಟಿ ಡೆಪಾಸಿಟ್ ಕೊಡ್ತೇವೆ. ಯಾಕಂದರೆ ಇಲ್ಲ ನಡುವಲ್ಲೇ ಹೋಗಿಬಿಟ್ರೆ ನಾವು ಟ್ರೈನಿಂಗ್ ಮಾಡಿದ್ರೆ ವೇಸ್ಟ್ ಆಗ್ತದೆ. ಅದು ಅವರು ಕಂಪ್ಲೀಟ್ ಮಾಡಿದಾಗ ಸರ್ಟಿಫಿಕೇಟ್ ಕೊಡುವಾಗ 5,000 ಅವ್ರಿಗೆ ವಾಪಸ್ ಕೊಡ್ತೇವೆ. ಇದು ನಮ್ಮ ಉದ್ದೇಶದ ಪ್ರಕಾರ 6ನೇ ತಾರೀಕು ಡಿಸೆಂಬರ್ಗೆ ಸ್ಟಾರ್ಟ್ ಆಗಬೇಕು. 2ನೇ ತಾರೀಕಿಗೆ ನಾವು ಎಲ್ಲರನ್ನು ಇಲ್ಲಿ ಬನ್ನಿ ಅಂತ ಹೇಳಿದ್ದೇವೆ. ಬನ್ನಿ ಅಂತ ಹೇಳ್ತೇವೆ. ಯಾಕೆ ಅಂತ ಹೇಳಿದ್ರೆ ಒಂದು ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ಪ್ರಚಾರ ಸರಿಯಾಗಿ ಆಯಿತು ಅಂತಾದರೆ 500ರಿಂದ 600 ಜನ ಖಂಡಿತ ಬರ್ತಾರೆ. ಅದರಲ್ಲಿ ನಾವು 100 ಜನವನ್ನು ಸೆಲೆಕ್ಟ್ ಮಾಡಬೇಕು. ನಮಗೊಂದು 2 ದಿನ ಸೆಲೆಕ್ಷನ್ ಪ್ರೋಸೆಸ್ಸಿಗೆ ಹೋಗ್ತದೆ. ಅದನ್ನೆಲ್ಲ ದ್ರೋಣಾಚಾರ್ಯ ಸಂಸ್ಥೆಯವರು ಹೌದು, ಅದಕ್ಕೆ ಕನಿಷ್ಠ ಮಾನದಂಡ ದೇಹದ ಅರ್ಢತೆ. ಮಿಲಿಟರಿಯಲ್ಲಿ ಇದ್ದದ್ದು ದೇಹದ ಅರ್ಢತೆ. ಈಗ ಹೈಟ್ ವೆಯ್ಟ್ ಎಲ್ಲ ಇಲ್ಲದ್ರೆ ಆಗೋದಿಲ್ಲ. ಹೌದು, ಆ ಮಾನದಂಡವನ್ನು ಇವರು ಯೂಸ್ ಮಾಡ್ತಾರೆ. ಅದೇ ಹೌದು ಹೌದು, ಅದನ್ನೇ ಇವರು ಮಾಡ್ತಾರೆ. ಯಾಕೆಂದ್ರೆ ಇದು ನಿವೃತ್ತ ಸೇನಾನಿಗಳ ಸಂಘ. ಅದು ಈ ದ್ರೋಣಾಚಾರ್ಯರನ್ನು ನಡೆಸ್ತಾ ಇರೋದು ನಿವೃತ್ತ ಸೇನಾನಿಗಳೆಲ್ಲ ಸೇರ್ಕೊಂಡು ಮಾಡ್ತಾ ಇರೋದು. ಇದು ಟ್ಯಾಟೂಗಳು ಇರ್ತಾವಲ್ಲ, ಮಚ್ಚೆಗಳೆಲ್ಲ ಇದ್ರೆ ಅವರು ಔಟ್ ಆಗೋಗ್ಬಿಡ್ತಾರೆ. ಟ್ಯಾಟೂ ಹಾಕೊಂಡವರು ಸೇನೆಗೆ ಅರ್ಹರೇ ಆಗೋದಿಲ್ಲ. ಅದು ಕೆಲವು ವಿಂಗ್ಗಳಿಗೆ ಓಪನ್ ಇದ್ರೆ, ಕೆಲವು ವಿಂಗ್ಗಳಿಗೆ ಈಗ ಕಾಣದ ಹಾಗೆ ಮಚ್ಚೆ ಇದ್ರೆ ಅವರನ್ನು ಒಪ್ಪಿಕೊಳ್ತಾರೆ. ಶರೀರದ ಒರಿಜಿನಲ್ ಮಚ್ಚೆ ಬಿಟ್ಟು ಬೇರೆ ಯಾವುದೇ ಟ್ಯಾಟೂಗಳನ್ನು ಹಾಕಿಕೊಂಡವರನ್ನು ಅನರ್ಹರು ಅಂತೇಳಿ ಘೋಷಣೆ ಮಾಡಿ ವಾಪಸ್ ಕಳಿಸ್ತಾರೆ. ಸೇನೆಯಲ್ಲಿ ಯಾವುದು ಮಾನದಂಡ ಉಂಟು ಅದೇ ಮಾನದಂಡ. ಗಾಯದ ಕಲೆ ಇದ್ರೆ ಏನು ತೊಂದರೆ ಇಲ್ಲ. ಅದು ಅವರಿಗೆ ಎನ್ಕರೇಜಿಂಗ್. ಯಾಕಂದ್ರೆ ಮೊದಲೇ ನೋವನ್ನು ಅನುಭವಿಸಿದ್ದಾನೆ, ಸೇನೆಗೆ ಹೋದರೆ ನೋವನ್ನು ಅನುಭವಿಸುವಂಥ ಒಂದು ತಾಕತ್ತುಂಟು ಅಂತ ಹೇಳಿ ಆಗ್ತದೆ. ನನಗೆ 9ರಿಂದ 10,000 ಬರ್ತದೆ. ಊಟ ತಿಂಡಿ ಮತ್ತು ಟ್ರೈನರ್ಸ್. ಇದು ನಿಜವಾಗಿ ದ್ರೋಣಾಚಾರ್ಯ ಸಂಘ 9,000 ತಗೊಳ್ತಾರೆ ಬೇರೆ ಅವರಾಗಿ ಪ್ರೈವೇಟ್ ಆಗಿ ಮಾಡೋದ್ರೆ. ನಮಗೆ ಅವರು ಉದಾರ ಮನಸ್ಸಿಂದ 5,000 ನೀವು ಕೊಟ್ಟರೆ ಸಾಕು ನಮಗೆ ಅಂತ ಹೇಳಿದ್ದಾರೆ. ಕ್ಯಾಂಡಿಡೇಟ್ಗೆ ಚಾರ್ಜ್ ಮಾಡೋದು 19,000. ಅದು ಇನ್ನೂ ನೆಗೋಷಿಯೇಟ್ ಅಲ್ಲಿದೆ. ಎಲ್ಲಿಯಾದರೂ ಕಡಿಮೆ ಮಾಡಿದರೆ ಇನ್ನೂ ಸ್ವಲ್ಪ ಕಡಿಮೆ ಆದರೂ ಆಗ್ಬೋದು.
ಯಾಕಂದ್ರೆ ಅವರು ಸಹ ನಮ್ಮ ಮನಸ್ಥಿತಿಯನ್ನು ನೋಡಿದ್ರು, ನಮ್ಮೊಟ್ಟಿಗಿದ್ದ ಜನಗಳೆಲ್ಲ ನೋಡಿ ಇನ್ನೂ ನಿಮಗೆ ಬೇಕಿದ್ರೆ ಕನ್ಸೆಷನ್ ಕೊಡ್ತೇವೆ ಅಂತ ಹೇಳುವಂಥ ಇದರಲ್ಲಿ ನಿಟ್ಟಲ್ಲಿದ್ದಾರೆ. ಅವರು ಧರ್ಮಾರ್ಥ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಅವರು ಬೇರೆಯವ್ರನ್ನೆಲ್ಲ ಕರೆಯೋದು, ಅದರ ಮೇಲೆ ವರ್ಕಿಂಗ್ನವ್ರನ್ನ ಕರಿಬೇಕು, ಆದ ಕಾರಣ ಧರ್ಮಾರ್ಥ ಅಂತೂ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಪ್ರಚಾರವೇ ಇನ್ನೂ ಮಾಡಿ, ನಮ್ದು ಏನಾಯ್ತು ಅಂತ ಹೇಳಿದ್ರೆ, ಇದು ಈ ಕೊರೋನಾದ ದೆಸೆಯಿಂದ ಎಲ್ಲ ಲೇಟಾಗಿ ಕೊನೆಗೆ ಈಗ ಮಾಡಬೇಕು ಅಂತ ಹೇಳಿ ಹಠದಲ್ಲಿ ಹೋದದ್ದು. ಈ ಮುಖ್ಯವಾಗಿ ಇದು ಸಂಪನ್ಮೂಲದ್ದು ಯಾವಾಗ ಜಯರಾಮಣ್ಣ ಒಂದು ಧೈರ್ಯ ಕೊಟ್ಟರೆ ಆಗ ನಮಗೆ ಮಾಡಬೇಕು ಅಂತ ಒಂದು ಧೈರ್ಯ ಬಂತು. ಇಲ್ಲದಿದ್ದರೆ ನಾವು ಹೆಚ್ಚಿನ ಅಂಶ ಇಷ್ಟೊತ್ತಿಗೆ ಕೈ ತೊಳ್ಕೊಂಡು ನಮ್ಮಿಂದ ಆಗೋದಿಲ್ಲಪ್ಪ ಅಂತ ಕೂತ್ಕೊಂಡು ಬಿಡ್ತಿದ್ವಿ. ಹಾಂ, ಅಲ್ಲ, ಉಚಿತವಾಗಿ ಟ್ರೈನಿಂಗ್ ಕೊಡುವ ಬಗ್ಗೆ ಅವರಿಗೆ ಬೇಕಾದ ಯಾವುದೋ ಇನ್ಫಾರ್ಮೇಷನ್ ಅದೆಲ್ಲ ಕೊಡೋದಿಲ್ಲ, ಅಥವಾ ಇದೇ ರೀತಿ ಏನೆಲ್ಲ ಆಗಬೇಕು, ಫಿಸಿಕಲಿ ಹೈಟ್ ವೆಯ್ಟ್ ಎಲ್ಲ ಎಷ್ಟಾಗಬೇಕೆಂಬುದನ್ನು ತಿಳಿಸ್ತಾರೆ. ಅಲ್ಲಿ ಹೋದ ಬುಧವಾರ ಮತ್ತು ಶನಿವಾರ ಇಲ್ಲ, ಇವರು ಅದೇ ಸಂಘದವರು, ನಮ್ಮ ಮೆಂಬರು. ಹಾಗೆ ಅವ್ರು ಕೊಡ್ತಾರೆ. ಬುಧವಾರ ಮತ್ತು ಶನಿವಾರ ಅಲ್ಲಿ ಮಧ್ಯಾಹ್ನ ತನಕ ಅವ್ರು ಕ್ಲಾಸ್ ಮಾಡ್ತಾರೆ. SLC ಮೇಲೆ SLC ಪಾಸ್ ಆಗಿರ್ಬೇಕು. ಹಾಂ, ಅದೇ ಏಜ್ ಹೇಳಿದಲ್ಲ ನಾನು, 17 22 ಅಂತ ಹೇಳೋದು. ಹಾಗೆ PUC ಆಗಲಿ ಸ್ವಲ್ಪ ಟೈಮ್ ಹಿಡಿತಲ್ಲ, ಅದಕ್ಕೆ ರಿಲ್ಯಾಕ್ಸೇಷನ್ 1 ವರ್ಷ. ಹಾಗೆ ಹೋಗಿ ಮೇಲೆ ಒಳಗೆ ಡಿಗ್ರಿ ಆದವರಿಗೆ 22 ವರ್ಷದವರೆಗೆ ಅವಕಾಶ ಸಿಗ್ತದೆ. ಅದರ ಮೇಲಿನವರಿಗಿಲ್ಲ. ಅದರ ಮೇಲಿನವರಿಗೆ ಶಾರ್ಟ್ ಸರ್ವಿಸ್ ಕಮಿಷನ್ನಲ್ಲೆಲ್ಲ ಇದು ಸಿಗ್ತದೆ, ಇದರಲ್ಲಿ ಸಿಕ್ಕುವುದಿಲ್ಲ. ಇದು ಆಯ್ಕೆ ಮಾಡ್ತಾ ಇದ್ದಾರಲ್ಲ, ಅದಕ್ಕೋಸ್ಕರ ಸ್ಪೆಸಿಫಿಕ್ ಇಂಟೆನ್ಷನ್ನಲ್ಲಿ ಮಾಡ್ತಾ ಇರೋದು. ಈಗ ಅದು ನಮ್ಮ ಹುಡುಗ ಸ್ಕಿಲ್ ಡೆವಲಪ್ಮೆಂಟ್ನ ಇದರಲ್ಲಿ ಬರ್ತದೆ. ಅದು ಇದು ದ್ರೋಣಾಚಾರ್ಯ ಸಂಸ್ಥೆಯವರೇ ಅವರೇ ಆಯ್ಕೆ ಮಾಡ್ತಾರೆ, ಅವರೇ ಬಂದ್ಕೊಂಡು ಆಯ್ಕೆ ಮಾಡ್ತಾರೆ. ಅವರು ಇವತ್ತು ಬಂದಿಲ್ಲ, ವಿಜಯನ್ ಅಂತೇಳಿ ಅವರು ನಮ್ಮೊಟ್ಟಿಗೆ ಭಾಳ ಮುತುವರ್ಜಿ ವಹಿಸಿಕೊಂಡು ನಮ್ಮ ಸಂಪರ್ಕದಲ್ಲಿದ್ದಾರೆ. ಮತ್ತು ಈ ಒಂದು ವೇಳೆ ನಾವು ಅಲ್ಲದಿದ್ದರೆ ಅವರು ಪ್ರತ್ಯೇಕವಾಗಿ ಅವರಿಗೆ ಮಾಡುವಂಥ ಸಾಮರ್ಥ್ಯವೂ ಇತ್ತು, ಅವರಿಗೆ ಜಾಸ್ತಿ ದುಡ್ಡು ಆಗ್ತಾ ಇತ್ತು. ಆದರೂ ಸಹ ಒಂದು ಸೇವಾ ಮನೋಭಾವನೆಯಿಂದ ನಮ್ಮ ಇದಕ್ಕೆ ಅವರು ಪ್ರಪೋಸಲ್ಗೆ ಅವರು ಒಪ್ಪಿಕೊಂಡಿದ್ದಾರೆ. ಧನ್ಯವಾದ. ಹಾಗೆ ಇವತ್ತು ನಾವು ಕಳೆದಂತಹ ಇವತ್ತು ವಿಶೇಷವಾದ ನಮ್ಮ ಉಳ್ಳಾಳ ಭಾಗದಲ್ಲಿ ಇಂಥ ಒಂದು ಕಾರ್ಯಕ್ರಮ ಪ್ರಥಮ. ಸೇನೆಗೆ ಸೇರುವವರಿಗೆ ಉಚಿತ ತರಬೇತಿ ಕೊಡುವಂಥದ್ದು ಪ್ರಥಮ. ಅವರಿಗೆ ನಮ್ಮ ಅನುಭವದಲ್ಲಿ ನಾವು ಕೇಳಿದ್ದಿಲ್ಲ. ಹಾಗಾಗಿ ಇಂಥ ಒಂದು ಪ್ರಾಯೋಗಿಕವಾದಂತಹ ಪ್ರಥಮ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ಸಲುವಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದು ಆ ಪತ್ರಿಕಾಗೋಷ್ಠಿಯಲ್ಲಿ ಬಂದು ಭಾಗವಹಿಸಿದಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಹಾಗೆ ಮಾಹಿತಿಯನ್ನು ಕೊಟ್ಟಂಥವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಒಂದು